ಭಾಗದಲ್ಲಿ ಜ್ಯುವೆಲ್ಸ್ ಅಂಗಡಿಯನ್ನಿಟ್ಟು ನಿರಂತರ ದುರ್ಗಾ ಪರಮೇಶ್ವರ ದೇವರ ಪ್ರಸಾದ ಮುಖಾಂತರವಾಗಿ ಬೆಳೆದು ಬಂದಂತ ಈ ಒಂದು ಹೊತ್ತಿನಲ್ಲಿ ಬಾಲಕೃಷ್ಣ ಭಜನಾ ಮಂದಿರದ 26ನೇ ವರ್ಷದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಶೋಭಾಯಾತ್ರೆ ಸರಿಯಾಗಿ 6:30ಕ್ಕೆ ಸರಿಯಾಗಿ ಓಕುಳಿ ಆರಂಭಿಸುವ ಮುಖಾಂತರವಾಗಿ ಬಾಲಕೃಷ್ಣ ಮಂದಿರದ ಮಾಜಿ ಅಧ್ಯಕ್ಷರು ಸತೀಶ್ ಕುಂಪಲ್ ಅವರ ಚಾಲನೆ ಮುಖಾಂತರವಾಗಿ ಆರಂಭವಾಗಿದೆ. ಕೆಲವೇ ಗಂಟೆಗಳ ಮುಖಾಂತರವಾಗಿ ಸಾಧಾರಣ 11:30-12 ಗಂಟೆಗೆ ಈ ಒಂದು ಜಾಗವನ್ನು ತಲುಪಿಸುವ ಮುಖಾಂತರವಾಗಿ ಭಕ್ತ ಜನಗಳಿಗೆ ನಿರಂತರ ರಸಮಂಜರಿ ಮುಖಾಂತರವಾಗಿ ಗಾನವನ್ನ ಕೇಳುವ ಮುಖಾಂತರವಾಗಿ ಮಕ್ಕಳ ಕಾರ್ಯಕ್ರಮ ಹಾಗೂ ಇನ್ನಿತರ ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಶ್ರೀನಿಧಿ ಜ್ಯುವೆಲ್ಸ್ರ ಮಾಲಕರು ನಮ್ಮ ಆತ್ಮೀಯರು ದುರ್ಗಾ ಪರಮೇಶ್ವರ ದೇವರ ಪೂರ್ಣ ಅನುಗ್ರಹವನ್ನು ಪಡೆಯುವ ಮುಖಾಂತರವಾಗಿ ಕಳೆದ 3-4 ವರ್ಷಗಳಿಂದ ಸೇವೆಯ ಮುಖಾಂತರವಾಗಿ ಈ ಒಂದು ಜಾಗದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ನೀಡುತ್ತಾ ಬಂದಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಮುಕ್ತ ಜಗದೀಶಾಚಾರ್ಯ ಹಾಗೂ ತುಕೋಜಿರಾವ್ ಭಾರತ ಇವರಿಗೆ ವಿಶೇಷವಾದಂತಹ ಈ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪರವಾಗಿ ನೀಡುವ ಮುಖಾಂತರವಾಗಿ ಅವರನ್ನ ನಾವು ಗೌರವಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಆತ್ಮೀಯರು ಬಾಲಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರು ಪ್ರಹ್ಲಾದ್ ಇಂದಾಜಿ ಕೂಡ ಈ ಒಂದು ವೇದಿಕೆಯನ್ನು ಕೆಲವೇ ನಿಮಿಷಗಳಲ್ಲಿ ಅಲಂಕರಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸುವ ಹೊತ್ತು ಪ್ರಸನ್ನ ಮೂಡುಬಿದ್ರೆಯವರೊಂದಿಗೆ ಈ ಕಾರ್ಯಕ್ರಮದ ಆರಂಭದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರದ ವಿಭೂಷಣ ಗಣೇಶನ. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರದ ವಿಭೂಷಣ ಗಣೇಶನ. ಶಿವನಿಂದ ಪಡೆದು ಬರುತ್ತಿರೆ ಲಂಕೇಶ ರಾವಣನು. ಕಣ್ಣನು ಪೂಜೆಯ ಮಾಡದವನಿಗೆ ಬುದ್ಧಿಯ ಕಲಿಸಿದ ಗಣೇಶನು. ಆತ್ಮಲಿಂಗವ ಶಿವನಿಂದ ಪಡೆದು ಬರುತ್ತಿರೆ ಲಂಕೇಶ ರಾವಣನು. ಕಣ್ಣನು ಪೂಜೆಯ ಮಾಡದವನಿಗೆ ಬುದ್ಧಿಯ ಕಲಿಸಿದ ಗಣೇಶನು. ವಟುವಿನ ರೂಪದೆ ರಾವಣನೆದುರು ಬಂದನು ಸಂಜೆಗೆ ಗಣೇಶನು. ವಟುವಿನ ರೂಪದೆ ರಾವಣನೆದುರು ಬಂದನು ಸಂಜೆಗೆ ಗಣೇಶನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಲಿಂಗವ ಇಟ್ಟನು ರಾವಣನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಲಿಂಗವ ಇಟ್ಟನು ರಾವಣನು. ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರದ ವಿಭೂಷಣ ಗಣೇಶನ. ಆತ್ಮಲಿಂಗವು ಅಸುರಗೆ ಸೇರಲು ಹಾನಿಯಂದರಿತ ಗಣೇಶನು. ಭೂಮಿಗೆ ಲಿಂಗವ ಇಡಲು ಒಡನಿ ದುಃಖಿತನಾದನು ರಾವಣನು. ಆತ್ಮ
ಶಿವಲಿಂಗವು ಅಸುರಗೆ ಸೇರಲು ಹಾನಿ ಎಂದರಿತ ಗಣೇಶನು ಭೂಮಿಗೆ ಲಿಂಗವ ಇಡಲು ಒಡನೆ ದುಃಖಿತನಾದನು ರಾವಣನು ಅಂದಿನಿಂದ ಅದು ಗೋಕರ್ಣವೆನಿಸಿ ಭೂ ಕೈಲಾಸವು ಆಗಿಹುದು ಅಂದಿನಿಂದ ಅದು ಗೋಕರ್ಣವೆನಿಸಿ ಭೂ ಕೈಲಾಸವು ಆಗಿಹುದು ಗಣಪತಿ ಶಕ್ತಿಯ ಚಿಹ್ನಿಹದಾಗಿ ಪುಣ್ಯಕ್ಷೇತ್ರವು ಎನಿಸಿಹುದು ಗಣಪತಿ ಶಕ್ತಿಯ ಚಿಹ್ನಿಹದಾಗಿ ಪುಣ್ಯಕ್ಷೇತ್ರವು ಎನಿಸಿಹುದು ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗಾಯಿ ಭೂಷಣ ಗಣೇಶನ ಬೆಳಗಾಗಿ ಮೊದಲು ಪ್ರಾರ್ಥಿಸು ಮನವೇ ಆದಿದೈವ ಗಣೇಶನ ಗೋಕರ್ಣದಲ್ಲಿ ಮಹಿಮೆಯ ತೋರಿದ ಉರಗಾಯಿ ಭೂಷಣ ಗಣೇಶನ. ಥ್ಯಾಂಕ್ ಯು. ಬಾಲಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷರು ತುಕ್ಕೋಜಿರಾವ್ ಬರ್ದೆ ಕುಂಪಲ, ನಿವೃತ್ತ ಹಿರಿಯ ಪಶುವೈದ್ಯಕೀಯ ನಿರೀಕ್ಷಕರು ಹಾಗೂ ಪ್ರಮೀಳಾ ವಿಜಯ ಅಧ್ಯಕ್ಷರು, ದುರ್ಗಾ ಪರಮೇಶ್ವರ ಬ್ರಹ್ಮಕಲಶ ಸಮಿತಿ, ಶ್ರೀಮತಿ ವಿದ್ಯಾ ಉದಯ ಬಾರ್ದೆ ಕುಂಪಲ ಇವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭ ಚಾಲನೆಯನ್ನು ನಿಮ್ಮೆಲ್ಲರ ಅನುಮತಿಯಿಂದ ಕೇಳ್ತಾ ಇದ್ದೇವೆ. ಕ್ಷೇತ್ರದ 12ನೇ ವರ್ಷದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲೋತ್ಸವದ ಸಡಗರ ಸಂಭ್ರಮವನ್ನು ನಾವು ಇನ್ನು ಮುಂದೆ ಕಾಣ್ತಾ ಇದ್ದೇವೆ. ಕ್ಷೇತ್ರದ ಅರ್ಚಕರಾದ ಭವಾನಿಶಂಕರ್ ಶಾಂತಿ ಅವರ ನೇತೃತ್ವದಲ್ಲಿ ಈಗಾಗಲೇ 3 ಸುತ್ತಿನ ಸಮಿತಿಯನ್ನು ಕೂಡ ಆರಂಭಿಸಿ ಈ ಒಂದು ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಪ್ರಮೀಳಾ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೂ ಶ್ರೀಮತಿ ವಿದ್ಯಾ ಉದಯ ಬರ್ದೆ ಕೂಡ ನಮ್ಮ ಇಂದು ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರೂ ಈ ಒಂದು ಕಾರ್ಯಕ್ರಮದ ದೀಪವನ್ನ ಅರಳಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕಾಗಿ ಕೇಳಿಕೊಳ್ತಾ ಕ್ಷೇತ್ರದ ಸತೀಶ್ ಕುಂಪಲ್ ಆಗಿರ್ಬೋದು, ಅಲ್ಲಿನ ಮೇಲಾಧಿಕಾರಿ ಆಗಿರ್ಬೋದು, ಪ್ರವೀಣೇಶ್ ಕುಂಪಲ್ ಆಗಿರ್ಬೋದು, ಇವತ್ತು ನಮ್ಮ ವೇದಿಕೆಯನ್ನು ಅಲಂಕರಿಸಿದವರು ಪ್ರಹ್ಲಾದ್ ಇಂದಾಜ್ ಅವರು. ಇವರು ಆಯುರ್ವೇದಿಕ ಔಷಧ ಮುಖಾಂತರವಾಗಿ ಜನರನ್ನ ಆಕರ್ಷಿಸುವ ಮುಖಾಂತರವಾಗಿ ಜನಗಳ ಮನತಟ್ಟು ಮಾಡುವ ಮುಖಾಂತರವಾಗಿ ಇಂಗ್ಲಿಷ್ ಮದ್ದವನ್ನು ದೂರ ಮಾಡುವ ಮುಖಾಂತರವಾಗಿ ತೊಕ್ಕೋಟಿನಲ್ಲಿ ತನ್ನ ಆಯುರ್ವೇದಿಕ್ ಅಂಗಡಿಯನ್ನು ಓಪನ್ ಮಾಡುವ ಮುಖಾಂತರವಾಗಿ ಜನಗಳಿಗೆ ಕಿವಿಮಾತನ್ನು ಕೊಟ್ಟವರು. ಬಹಳ ಸಾಧು ಮನಸ್ಸಿನ ಒಬ್ಬ ವ್ಯಕ್ತಿಯಾಗಿ ಈ ದಿನಕ್ಕೆ 26ನೇ ವರ್ಷದ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವದ ಈ ಒಂದು ಸಂಭ್ರಮಕ್ಕೆ ನಮ್ಮ ಅಧ್ಯಕ್ಷರು ಬಾಲಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಸತೀಶ್ ಕಾರ್ವಿ ಕುಜುಮಗದ್ದೆಯವರು ಬಂದು ಸಾಲು ಹಾಗೂ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ತುಕ್ಕೋಜಿರಾವ್ ಬರ್ದೆ ಇವರಿಗೆ ನಿರಂತರ ಸೇವೆಯನ್ನು ಕೊಡುತ್ತಾ ದುರ್ಗಾ ಪರಮೇಶ್ವರ ದೇವರ ಅನುಗ್ರಹ ಮುಖಾಂತರವಾಗಿ ನಲಿದಾಡುವ ದೇವರು. ರಾತ್ರಿ ಹೊತ್ತಿನಲ್ಲಿ ಕೂಡ ಭಗವಂತನನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ಮನೆಯವರು ನಿಮಗೆ ನಡೀಲಿಕ್ಕೆ ಆಗುವುದಿಲ್ಲ, ಈ ಹೊತ್ತಿನಲ್ಲಿ ಮನೆಯಲ್ಲೇ ಇರಿ ಅಂತ ಹೇಳಿದ್ರು ಕೂಡ ದೇವರ ಭಜನಾ ಕಾರ್ಯಕ್ರಮದಲ್ಲಿ ಒಂದು ಭಜನೆಯ ಅವಕಾಶ ಕೊಡಿ ಅಂತ ಕೇಳುವರು ನಮ್ಮ ತುಕ್ಕೋಜಿರಾವ್ ಅವರು. ಈ ಹೊತ್ತಿನಲ್ಲಿ ತಮ್ಮ 80
5 ವರ್ಷ ಕಳೆದು 86ನೇ ವರ್ಷಕ್ಕೆ ಕಾಲಿರಿಸುವ ಈ ಹೊತ್ತಿನಲ್ಲಿ ನಿರಂತರ ನಮ್ಮ ಜೊತೆ ಇದ್ದವರು, ಇವರಿಗೆ ಮೋಹನ್ ಶೆಟ್ಟಿ ಕುಂಪಲ ಇವರು ಬಂದು ಸಾಲು ಹಾಗೂ ನೆನಪಿನ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ಯಾವ ಕೆಲಸಗಳಿದ್ರೂ ಕೂಡ ನಮ್ಮೊಂದಿಗೆ ಆತ್ಮೀಯರಾಗಿ ಎಲ್ಲ ಸಂಘಟನೆಯಲ್ಲಿ ಕೂಡ ಕೈ ಜೋಡಿಸಿಕೊಂಡು ದುರ್ಗಾ ಪರಮೇಶ್ವರ ಕ್ಷೇತ್ರದ ಒಂದು ಚಟುವಟಿಕೆಗಳಲ್ಲಿ ನಿಮ್ಮ ಜೊತೆ ನಾವು ಇದ್ದೇವೆ ಎಂಬುದಾಗಿ ಯಾವಾಗಲೂ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಡುವವರು, ದೇವರ ಸೇವೆಯಲ್ಲಿ ಪ್ರಾಮುಖ್ಯ ಸ್ಥಾನದಲ್ಲಿರುವವರು, ನಿವೃತ್ತಿ ಹೊತ್ತಿನಲ್ಲಿ ಕೂಡ ಆದರೂ ಕೂಡ ದುರ್ಗಾ ಪರಮೇಶ್ವರ ಕ್ಷೇತ್ರದ 12ನೇ ವರ್ಷದ ಬ್ರಹ್ಮಕಲಶೋತ್ಸವದ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡುವಾಗ ಬಹಳ ಸಂತೋಷದಿಂದ ಆ ಸ್ಥಾನವನ್ನು ಅಲಂಕರಿಸಿ ಇವತ್ತು ಮಹಿಳಾ ಸಂಘಟನೆಯನ್ನು ಜೊತೆ ಸೇರಿಸುವ ಮುಖಾಂತರವಾಗಿ ಆ ನಗುಮುಖದೊಂದಿಗೆ ನಮ್ಮ ವೇದಿಕೆಯನ್ನು ಅಲಂಕರಿಸಿಕೊಂಡವರು ಪ್ರಮೀಳಾ ವಿಜಯಕನವರು. ಇವರಿಗೆ ಪಲ್ಲವಿ ನಿಶಾಂತ್ ಶೆಟ್ಟಿ ಬಾರ್ದೆ ಇವರು ಬಂದು ಸಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ನಮ್ಮ ಕ್ಷೇತ್ರದಲ್ಲಿ ಕುಂಪಳ ರಸೋತ್ಸವ ಆಗಿರಬಹುದು, ಇನ್ನಿತರ ಯಾವುದೇ ಸೇವೆಗಳಾಗಿದ್ದರೂ ಕೂಡ ನಮ್ಮ ಕ್ಷೇತ್ರದ ಪರವಾಗಿ ಚಟುವಟಿಕೆಯಲ್ಲಿ ನಿರಂತರ ನಮ್ಮ ಜೊತೆ ಇರುವವರು ವಿದ್ಯಾ ಉದಯ ಭಾರತಿಯವರು. ದೇವರ ಸೇವೆಯಲ್ಲಿ ಭಗವಂತನ ಸೇವೆಯಿಂದಾಗಿ ನಮ್ಮ ಚಟುವಟಿಕೆ ಮುಖಾಂತರವಾಗಿ ಪ್ರಮೇಳಕ್ಕನ ಒಟ್ಟಿಗೆ ಕೈ ಜೋಡಿಸಿಕೊಂಡು 12ನೇ ವರ್ಷದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ನಿಮ್ಮ ಜೊತೆಯಲ್ಲಿ ಬಲಕೈಯನ್ನು ಕೊಟ್ಟು ಸಹಕರಿಸು ಎಂಬುದಾಗಿ ಮಾತನ್ನು ಕೊಟ್ಟವರು ವಿದ್ಯಾ ಉದಯ ಭಾರತಿಯವರು. ಇವರಿಗೆ ರಕ್ಷಿತಾ ನಿರಾಲ್ ಶೆಟ್ಟಿ ಅವರು ಸಾಲು ಹಾಕಿ ಸ್ಮರಣಿಕೆಯನ್ನು ಕೊಡಬೇಕಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಈ ವೇದಿಕೆಯಲ್ಲಿ 2 ಜನ ಸನ್ಮಾನಿಸುವಂತ ನಮ್ಮ ಆತ್ಮೀಯರು, ಒಂದು ಮುಕ್ತ ಜಗದೀಶಾಚಾರ್ಯರ ಹಾಗೂ ಇನ್ನೊಂದು ತುಕ್ಕೋಜಿರಾವ್ ಪಾರ್ದೆ. ತುಕ್ಕೋಜಿರಾವ್ ಅವರು ನಿವೃತ್ತ ಹಿರಿಯ ಪಶು ವೈದ್ಯಕೀಯ ನಿರಕ್ಷರಾಗಿ ಸೇವೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಕಡು ಬಡತನದಲ್ಲಿ ಕೂಡ ತನ್ನ ಜೀವನದಲ್ಲಿ ಅದೆಷ್ಟೋ ನೋವುಗಳಿದ್ರೂ ಕೂಡ ಬದಿಗೊಟ್ಟು ಆ ಒಂದು ಸ್ಥಾನವನ್ನ ಅಲಂಕರಿಸುವುದಕ್ಕೆ ಹಗಲು ರಾತ್ರಿ ಶ್ರಮಪಟ್ಟವರು. ದಿವಂಗತ ಚೆನ್ನೋಜಿರಾವ್ ಹಾಗೂ ದಿವಂಗತ ಪಾರ್ವತಿ ಬಾಯಿ ಇವರ ಮನಗಾಗಿ ಜನಿಸಿ 27/9/1938 ಪ್ರಪಂಚದ ಬೆಳಕನ್ನು ಕಂಡಂಥ ತುಕ್ಕೋಜಿರಾವ್ ಅವರು ಬೆಳಕಿನ ಮುಖಾಂತರವಾಗಿ ಹಿಂಜರಿಯದೆ ಹಿಂದೆ ನೋಡದೆ ಮುಂದೆ ಸಾಗಿ ಬಂದಿದ್ದಾರೆ. ಇವರು ನಿಜವಾಗಿ ನಮ್ಮ ಊರಿನವರು ಅಲ್ಲದ್ರೂ ಕೂಡ ನೇರಲಕಟ್ಟೆ ಬಂಟ್ವಾಳ ತಾಲೂಕಿನವರು. ಈ ಹೊತ್ತಿನಲ್ಲಿ ಕುಂಪಳದ ಊರಿನ ಭಾರತಿ ಎಂಬನ್ನು ಪಡೆದುಕೊಂಡು ಭಗವಂತನ ಸೇವೆ ಮುಖಾಂತರವಾಗಿ 85 ವರ್ಷದ ಈ ವಯಸ್ಸಿನಲ್ಲಿ ಕೂಡ ಭಜನಾ ಕಾರ್ಯಕ್ರಮಕ್ಕೆ ನಿರಂತರ ದುರ್ಗಾ ಪರಮೇಶ್ವರ ಕ್ಷೇತ್ರದಲ್ಲಿ ಹಾಗೂ ಆರ್ಯಾನೆ ಮರಾಠ ಸಮಾಜ ಸಂಘ ಆಗಿರಬಹುದು, ಬಾಲಕೃಷ್ಣ ಭಜನಾ ಮಂದಿರ ಆಗಿರಬಹುದು, ಈ ಒಂದು ಹೊತ್ತಿನಲ್ಲಿ ಅವರು ಕಳೆದ ಹೊತ್ತಿಗೆ 3 ಗಂಟೆ ರಾತ್ರಿಗೆ ಬಂದು ಕೂಡ ನಮ್ಮ ಹೊತ್ತಿಗೆ ಭಜನೆ ಮಾಡಿದವರು ತುಕ್ಕೋಜಿರಾವ್ ಬಾರ್ದೆ ಇವರು. ಇವರಿಗೆ ನಿಮ್ಮೆಲ್ಲರ ಒಂದು ಕೈ ಚಪ್ಪಾಳೆ. ಇವರಿಗೆ ಮೋಹನ್ ಶೆಟ್ಟಿ ಚೇತನ್ ನಗರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯವರು ಹಾಗೂ ಗಣೇಶ್ ಕಟ್ಟಿ ಚೇತನ್ ನಗರ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪ್ರಧಾನ ಕೋಶಾಧಿಕಾರಿ ಹಾಗೂ ಅವರ ಜೊತೆಯಲ್ಲಿ ನಿತೇಶ್ ಮೂರ್ಕಟ್ಟೆ, ರವಿ ಪೂಜಾರಿ ಅಂಬಿಕಾ ರೋಡ್, ಕಿಶೋರ್ ಮಂಜೇಶ್ವರ ಇವರು ಬಂದು ಸಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ಕೊಡುವ ಮುಖಾಂತರವಾಗಿ ಅವರನ್ನ ಸನ್ಮಾನಿಸಬೇಕಾಗಿ ಭವನಶಂಕರ್ ಶಾಂತಿ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅರ್ಚಕರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ದುರ್ಗಾ ಪರಮೇಶ್ವರ ದೇವರು ನಿಮಗೆ ಇನ್ನಷ್ಟು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿಯನ್ನು ಅನುಗ್ರಹಿಸಲಿ. ಮುಂದಿನ ಜನ್ಮಾಷ್ಟಮಿ ಕೂಡ ಧರ್ಮಪತ್ನಿ ಮುಕ್ತ ಸಂಗೀತ ರಸಮಂಜರಿನ ಮುಖಾಂತರವಾದ ಕೊರೋನಾ ಇಲ್ಲಾರ್ದ ಪಿದಾಯ ಪೋಪುಡಂಚಿನ ಪರಿಸ್ಥಿತಿ ಇಜ್ಜಿನ ಅಡಲ ಇಲ್ಲಡೆ ಸಂಗೀತದ ಮುಖಾಂತರವಾದ ಸಂಗೀತ ಅಭ್ಯಾಸ ಮಲ್ಪುಣ ಮುಖಾಂತರವಾದ ಒಂಜಾತ ತಂಡನ ಕಟ್ಟುನ ಮುಖಾಂತರವಾದ ಇನಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೊರ್ಪುಣ ಮುಖಾಂತರವಾದ ಬಾಲಕೃಷ್ಣ ಭಜನ ಮಂದಿರ ತಪ್ಪು ಬಾಲಕೃಷ್ಣ ದೇವರನ ನಾನಾ ರೀತಿದ ಸುದಿಪುಣ ಭಜನೆನ ಕೊರ್ನಕ್ಲು ಮುಕ್ತ ಜಗದೀಶಾಚಾರ್ಯರ ಬೊಕ್ಕ ತಂಡ ತಗ್ಲು ಇನಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಕೂಡ ದೇವರನ ಮುಖಾಂತರವಾದ ನಾನಾ ರೀತಿದ ಮುಕ್ತ ಜಗದೀಶಾಚಾರ್ಯರನ್ನ ಸಂಗೀತ ರಸಮಂಜರಿ ಭಕ್ತಿಗಾನ ನಮ್ಮ ಏಪಲ ಯೂಟ್ಯೂಬ್ ತಗೊಂದಿಲ್ಲ, ನಾನಾ ರೀತಿದ ಕೇನೊಂದಿಲ್ಲ. ಇನಿ ನಮ್ಮೊಟ್ಟಿಗೂ ಆತ್ಮೀಯರಾದ ಒಂಜಾತ ತೇಲ್ತೊಂದು ಈತಮಲ್ಲ ಅಂಗಡಿ ಇತ್ತಲ್ಲ ಆ ಅಂಗಡಿ ದೂರ ಮಲ್ತದ ಜನಸೇವೆ ಮಲ್ಪುಣ ಮುಖಾಂತರವಾದ ಭಗವಂತನ ಸೇವೆ ಮಲ್ಪುಣ ಮುಖಾಂತರಾದ ಇನಿ ಜಗದೀಶಾಚಾರ್ಯರು ಬಾಲಕೃಷ್ಣ ಮಂದಿರದ ನಿರಂತರ ಸೇವೆ ಇಡುಲ್ಲೇರೆ ಆರಿಗೆ ಬರ್ರಾಯ್ಜಿ ಆರ ಧರ್ಮಪತ್ತಿಲ ನಮ್ಮೊಟ್ಟಿಗುಲ್ಲೇರೆ ಇನಿ ಸನ್ಮಾನ ಸ್ವೀಕಾರ ಮಲ್ಪುಣ ಆರ್ ಅಂಡಲ ಜಗದೀಶಾಚಾರ್ಯ ರೀತಿಯ ಶೋಭಾಯಾತ್ರೆ ಆಯ್ನ ಪೆಟ್ಟಿಗೆ ಸಂಗೀತ ರಸಮಂಜರಿ ನಮ್ಮೊಟ್ಟಿಗೂ ಪಾಲು ಪಡೆಯರು. ಇನಿ ಮುಕ್ತ ಜಗದೀಶ್ ಆಚಾರ್ಯರಿಗೆ ನಮ್ಮ ದುರ್ಗಾ ಪರಮೇಶ್ವರ ಕ್ಷೇತ್ರದ ಮಾಂತ ತಂಡ ಶ್ರೀ ಭವಾನಿ ಶಂಕರ್ ಶಾಂತಿ ಬೊಕ್ಕ ಮಾಂತ ತಂಡ ತಗಲ್ಲ ಆರಿನ ಈ ಮೊದಲು ಶಿವರಾತ್ರಿಗೂ ನಾನು ಬಂದಿದ್ದೆ. ಭವಾನಿ ಶಂಕರ್ ಶಾಂತಿಯವರು ನಮ್ಮ ಬಹಳ ಆತ್ಮೀಯರು ತುಂಬ ವರ್ಷದಿಂದ. ಆದರೂ ಗೋಪಾಲಕೃಷ್ಣ ನಾಡ್ ನಮ್ಮ ಆತ್ಮೀಯರು, ಅವರು ನನ್ನ ವ್ಯಕ್ತಿ ಪರಿಚಯದಲ್ಲಿ ಸ್ವಲ್ಪ ಏರುಪೇರು ಮಾಡಿದ್ದಾರೆ. ಒಂದನೇದು ಇದು ಹಾಸ್ಯವಾಗಿ ತಗೊಳ್ಳಿ, ರೋಮಾಂಚನವಾಗಿ, ಯಾಕೆಂದರೆ ತಪ್ಪು ತಿಳಿಬಾರ್ದು ಯಾರು. ನಂದು ಆಯುರ್ವೇದಿಕ್ ಅಲ್ಲ, ಹೋಮಿಯೋಪತಿ ಮತ್ತು ವೈದ್ಯಕೀಯ ಶಾಸ್ತ್ರದ ಎಲ್ಲ ವಿಭಾಗದಲ್ಲಿ ನನ್ನದೊಂದು ವಿಭಾಗ. ಜನರ ಆರೋಗ್ಯವೇ ನಮ್ಮ ಉದ್ದೇಶ, ಬೇರೆ ಯಾವ ರೀತಿ ಇಲ್ಲ. ಮತ್ತು ಇನ್ನೊಂದು ಹೇಳಬೇಕಾದ್ರೆ, ನಾನು ಯಾವಾಗಲೂ ಕುಂಪಲ ಈ ಪುಣ್ಯ ಭೂಮಿಯಲ್ಲಿ ಹೇಳಬೇಕುಂಟು. ಏನಂದರೆ ಕುಂಪಲ ಈ ಸನಾತನ ಧರ್ಮದ 3 ಆರಾಧನಾ ಕೇಂದ್ರಗಳು ಇರುವಂತಹ ಶೈವ, ವೈಷ್ಣವ, ಶಾಕ್ತ ಸಂಪ್ರದಾಯಕ್ಕೆ ಎಲ್ಲ ರೀತಿಯ ದೇವರುಗಳು ಈ ಕುಂಪಲದ ಮಣ್ಣಿನಲ್ಲಿದ್ದಾರೆ. ಇದು ನಾನು ಯಾವಾಗಲೂ ನೆನಪಿಸ್ಲಿಕ್ಕುಂಟು. ಅದಕ್ಕೆ ನಮಗೆ ನಮ್ಮ ಮುಂದೆ ಉದಾಹರಣೆ ಇದು. ಅತ್ತಲಿಂದ ಹರಿ ಬರುತ್ತಿರಬೇಕಾದರೆ ಇತ್ತಲಿಂದ ಹರನ ಸ್ವಾಗತ. ಇದು ಅಪೂರ್ವವಾದ ಕೆಲವೇ ಸ್ಥಳಗಳಲ್ಲಿ ಭಾರತದಲ್ಲಿ ನಡೆಯುವಂಥದ್ದು. ಅದಕ್ಕೆ ಅಲ್ಲಿ ಮಂದಿರದ ಎಲ್ಲ ಸದಸ್ಯರಾದರೆ ಇಲ್ಲಿ ಭವಾನಿ ಶಂಕರ್ ಶಾಂತಿ ಮತ್ತು ಅವರಿಗೆ ಭುಜಕ್ಕೆ ಭುಜ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಕೊಡುವ ಇಲ್ಲಿಯ ಕಾರ್ಯಕರ್ತರು. ನಮ್ಮದೆಲ್ಲ ಉದ್ದೇಶ ಒಂದೇ, ಸನಾತನ ಧರ್ಮ, ನಮ್ಮ ಧರ್ಮ ಸಂಸ್ಕಾರ ರಕ್ಷಣೆ, ನಮ್ಮ ಆಚಾರ ಅನುಷ್ಠಾನಗಳು ಸಂಪ್ರದಾಯಗಳ ಕ್ರಮ ಪ್ರಕಾರವಾದ ಅನುಷ್ಠಾನ. ಇದು ಕೃಷ್ಣನ ಗೀತೆಯಲ್ಲೂ ಶಿವನ ರುದ್ರ ತಾಂಡವದಲ್ಲೂ ಎಲ್ಲ ರೀತಿಯಲ್ಲೂ ಹೇಳಿದಂಥದ್ದು. ಅದಕ್ಕೋಸ್ಕರ ಮುಂದೆ ಹೆಚ್ಚು ಮಾತನಾಡದೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿದೆ. ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅವಕಾಶ ಕೊಟ್ಟದಕ್ಕೆ ಭವಾನಿ ಶಂಕರ್ ಶಾಂತಿ ದುರ್ಗಾ ಪರಮೇಶ್ವರ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹರಿ ಓಂ. ಪೂಜೆ ಹಾಗೂ ಅನ್ನ ಸಂತರ್ಪಣೆ, ಶುಕ್ರವಾರದ ದಿನ ವಿಶೇಷವಾದಂಥ ಭಜನಾ ಪೂಜೆ, ತಿಂಗಳಿಗೆ ಒಂದು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ, ಶನಿ ದೇವರ ವಿಶೇಷವಾದಂಥ ಪೂಜೆ ನಡೆದುಕೊಂಡು ಬಂದಂಥ ದಾರಿ. ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ. ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತನ್ನೆಲ್ಲವನ್ನ ಕರುಣಿಸುವುದು ಭಗವಂತ. ಹುಟ್ಟುವಾಗ ಉಸಿರು, ಸತ್ತಾಗ ಹೆಸರು. ಇದು ನಾವು ಮಡಿದಾಗ ಉಳಿಯುವಂಥ 2 ಶಬ್ದಗಳು ಮಾತ್ರ. 2024ನೇ ಹೊತ್ತಿನಲ್ಲಿ ದುರ್ಗಾ ಪರಮೇಶ್ವರ ಕ್ಷೇತ್ರದಲ್ಲಿ
ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ನಾವು ಕಾಣೋ ಹೊತ್ತಿಗೆ ಎಲ್ಲ ಊರ ಭಗವದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಪಾಠಿಗಳಾಗಬೇಕಲ್ಲಿ ನಿಮ್ಮೆಲ್ಲ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ಕ್ಷೇತ್ರದ ಪರವಾಗಿ ಸಭೆ ಪರವಾಗಿ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಕೈ ಜೋಡಿಸಿಕೊಂಡು ಬೆಳಗಿನ ಸಂಜೆವರೆಗೆ ನಮ್ಮ ಜೊತೆ ಕೆಲಸದಲ್ಲಿ ಭಾಗಿಗಳಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ತುಂಬಿದ ಧನ್ಯವಾದಗಳು. ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಧ್ವನಿವರ್ಧಕದ ಸಹಕಾರವನ್ನು ಕೊಟ್ಟು ಈ ಹೊತ್ತಿನಲ್ಲಿ ನಿರಂತರ ಸೇವೆಯನ್ನು ಕೊಡುವಂಥ ಧ್ವನಿವರ್ಧಕದ ಸಂಘಟನೆ ಕೂಡ ತುಂಬಿದ ಧನ್ಯವಾದಗಳು. ಹಾಗೂ ಛಾಯಾಚಿತ್ರಗಾರರಿಗೆ ಕೂಡ, ಫೋಟೋಗ್ರಾಫರಿಗೆ ಕೂಡ, ಎಲ್ಲರಿಗೂ ಕೂಡ ದುರ್ಗಾ ಪರಮೇಶ್ವರದ ಕ್ಷೇತ್ರದ ಪರವಾಗಿ ತುಂಬಿದ ಧನ್ಯವಾದ ಕೊಡುವ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಚುಕ್ಕೆ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ಕಾರ್ಯಕ್ರಮದ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ನಾವು ಈ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೇವೆ. ಧನ್ಯವಾದಗಳು.